ಪಾಣೆಮಂಗಳೂರು ಹಾಗೂ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೊರೋನಾ ಪೀಡಿತ ಕುಟುಂಬಗಳಿಗೆ ಪಡಿತರ ಸಾಮಗ್ರಿಗಳ ಕಿಟ್ ನೀಡುವ ಇಂದಿರಾ ಕ್ಷೇಮ ನಿಧಿಗೆ ತಾಲೂಕು ಪಂಚಾಯತ್ ಸದಸ್ಯ ಕೆ ಸಂಜೀವ ಪೂಜಾರಿ ಬಳ್ಳಾಯಿ ಅವರು 50,000 ರೂಪಾಯಿ ದೇಣಿಗೆ ನೀಡಿದ್ದು ಮಾಜಿ ಸಚಿವ ಬಿ ರಮಾನಾಥರಯ್ಯವರ ಮೂಲಕ ಅವರ ನಿವಾಸದಲ್ಲಿ ಹಸ್ತಾಂತರಿಸಿದರು। ಈ ಸಂದರ್ಭದಲ್ಲಿ ರಮಾನಾಥರಯ್ಯವರು ಮಾತನಾಡಿ ಕೋವಿಡ್ ಎರಡನೇ ಅಲೆ ಜನರಿಗೆ ಸಾಕಷ್ಟು ಕಷ್ಟಗಳನ್ನು ತಂದೊಡ್ಡಿದೆ। ಕೋವಿಡ್ ನಿವಾರಣೆಗಾಗಿ ಕಾಂಗ್ರೆಸ್ ಪಕ್ಷವು ಸಾಕಷ್ಟು ಕೆಲಸಗಳನ್ನು ಮಾಡುತ್ತಿದೆ। ಪ್ರಸ್ತುತ ಸನ್ನಿವೇಶದಲ್ಲಿ ಕೊಡುವವನಲ್ಲೂ ಶಕ್ತಿ ಇಲ್ಲ, ಬಡವನಲ್ಲೂ ಶಕ್ತಿ ಇಲ್ಲ। ಇದನ್ನು ಮನಗಂಡು ಬಂಟ್ವಾಳ ಹಾಗೂ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಜಂಟಿಯಾಗಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಕೊರೋನಾ ಸೋಂಕಿತರಿಗೆ ಇಂದಿರಾ ಕ್ಷೇಮ ನಿಧಿಯ ಮೂಲಕ ಕಿಟ್ ಕೊಡುವ ಕೆಲಸ ಮಾಡುತ್ತಿದೆ। ದಾನಿಗಳ ಸಹಕಾರದೊಂದಿಗೆ ಈ ಕೆಲಸ ಮಾಡುತ್ತಿದ್ದೇವೆ। ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 1500 ಕೊರೋನಾ ಸೋಂಕಿತ ಮನೆಗಳಿದ್ದು ಎಲ್ಲ ಮನೆಗಳಿಗೂ ಕಿಟ್ ನೀಡಲಿದ್ದೇವೆ। ರಕ್ತದಾನ, ಹಸಿದವರಿಗೆ ಅನ್ನದಾನ, ಆಂಬ್ಯುಲೆನ್ಸ್ ಸೇವೆಯನ್ನು ನೀಡುವ ಮೂಲಕ ಜನರ ಸಮಸ್ಯೆಗೆ ನಾವು ಸ್ಪಂದಿಸುತ್ತಿದ್ದೇವೆ ಎಂದು ಹೇಳಿದರು। ಪ್ರತಿ ಕೊರೋನಾ ಸೋಂಕಿತರ ಮನೆಗೆ ಈ ಕಿಟ್ಗಳನ್ನು ಕೊಡುವಂಥ ಕಾರ್ಯಕ್ರಮ ಇದೆ। ದಾನಿಗಳು ನಮಗೆಲ್ಲ ಸಹಕಾರ ಮಾಡಿದ್ದಾರೆ, ಬಹಳಷ್ಟು ಮಂದಿ ಸಹಕಾರ ಮಾಡಿದ್ದಾರೆ। ಇವತ್ತು ಸಂಜೀವ ಪೂಜಾರಿಯವರು ಕೂಡ ವರ್ಷ 50,000 ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ। ಬೇರೆ ಬೇರೆ ವ್ಯಕ್ತಿಗಳು 50,000, 25,000 ಹೀಗೆ ಕೊಟ್ಟು ನಮಗೆ ಸಹಕರಿಸಿದ್ದಾರೆ। ಇಡೀ ಕ್ಷೇತ್ರದಲ್ಲಿ 1500 ಮಂದಿ ಮನೆಗಳು ಈಗಾಗಲೇ ಕೊರೋನಾ ಸೋಂಕಿಗೆ ಒಳಪಟ್ಟಿರ್ತಕ್ಕಂಥ ಮನೆಗಳು ಬಂಟ್ವಾಳ ತಾಲೂಕಿನಲ್ಲಿ ಆ ಎಲ್ಲ ಮನೆಗಳಿಗೆ ಇವತ್ತು ನಾವು ಕಿಟ್ಟನ್ನು ಕೊಡ್ತೀವಿ। ಮುಂದಕ್ಕೆ ಸೋಂಕಿನ ಪ್ರಮಾಣ ಹೊಸದಾಗಿ ಕಾಣಿಸಿಕೊಂಡ್ರೆ ಅವರು ಕೂಡ ನಾವು ಕಿಟ್ಟನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತೇವೆ। ರಕ್ತದಾನ ಶಿಬಿರ ಇರ್ಬೋದು, ಹಸಿದವರಿಗೆ ಅನ್ನದಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಆಂಬ್ಯುಲೆನ್ಸ್ನ ಸೇವೆಯ ಕಾರ್ಯಕ್ರಮ ಇರ್ಬೋದು, ಎಲ್ಲವನ್ನೂ ಕೂಡ ನಾವು ಬಂಟ್ವಾಳ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ, ಜಿಲ್ಲೆಯಲ್ಲಿ। ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಸದಸ್ಯ ಕೆ ಸಂಜೀವ ಪೂಜಾರಿ ಬಳ್ಳಾಗಿ, ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೇಬಿ ಕುಂದರ್, ಪ್ರಮುಖರಾದ ಜಯಶಂಕರ್ ಕಾನ್ಸಲೆ, ಇಕ್ಬಾಲ್ ನಂದಾವರ, ಕಾರ್ತಿಕ್ ಕುಮಾರಿ, ಅಶೋಕ್ ಕುಮಾರಿ, ರೋಹಿತ್ ಪಟ್ಟುಗುಡ್ಡೆ ಮೊದಲಾದವರು ಉಪಸ್ಥಿತರಿದ್ದರು।